ರಾಜ್ಯದ ಮಾತಾ ಖಾಸಗಿ ಮೆಡಿಕಲ್ ಆಸ್ಪತ್ರೆಯಲ್ಲಿ ದುಂಬುದ 2 ವಾರದೊಳೈ ಕೊರೋನಾ ಪರೀಕ್ಷೆಗಾದ ಆರ್ಟಿಪಿಸಿಆರ್ ಲ್ಯಾಬ್ ಸ್ಥಾಪಿಸಾವಡು ಇಚ್ಚಿಂಡ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವ ಪಂಡದ ವೈದ್ಯಕೀಯ ಶಿಕ್ಷಣ ಸಚಿವರು ಡಾಕ್ಟರ್ ಕೆ ಸುಧಾಕರ್ ಸೂಚಿಸಿದರು. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದ ಬುಧವಾರ ಪ್ರಗತಿ ಪರಿಶೀಲನೆ ಸಭೆ ನಡಪಾಯನಿರ್ದ ಬೊಕ್ಕ ಸುದ್ದಿಗೋಷ್ಠಿ ಪಾತೆರ್ನ ಡಾಕ್ಟರ್ ಕೆ ಸುಧಾಕರ್ ದಕ್ಷಿಣ ಕನ್ನಡ ಜಿಲ್ಲೆಡು 4 ಆಸ್ಪತ್ರೆಲೆಡು ಲ್ಯಾಬ್ ಕಾರ್ಯನಿರ್ವಹಿಸಾವೊಂದಿತದು. 4 ಆಸ್ಪತ್ರೆಲೆಡು ಸುರು ಮಲ್ಪರೆ ಬಾಕಿ ಉಂಡು ಕೂಡ್ಲೆ ಲ್ಯಾಬ್ಲೆನು ಅಸ್ತಿತ್ವ ಕನೋಡು ಇಜ್ಜಿಂಡ ಅಂಚಿನ ಆಸ್ಪತ್ರೆಲದ ಮಿತ್ತು ಸೂಕ್ತ ಕ್ರಮ ಕೈಕೊನ ಪಂಡ ತೆರಿಪಾಯರು. ಖಾಸಗಿ ಆಸ್ಪತ್ರೆಲು ಕೊರೋನಾನು ಬುಡ್ದು ಬಾಕಿ ಸೀಕರದ ಬಾಳಲೊಂದುಪ್ಪನ ಸೀಕದಕ್ಲಿಗೆ ಚಿಕಿತ್ಸೆ ಕೊರಪನೇನು ದುಂಬರಿಸಾವಡು ದಂತ ವೈದ್ಯರು ಬೊಕ್ಕ ಕೆಬಿ ಮೂಕು ಕೇಕಲ್ಗೆ ಸಂಬಂಧಿಸಾಯಿನ ಚಿಕಿತ್ಸೆ ಕೊರಪನಕ್ಲು PPE ಕಿಟ್ ಪಾಡೊಂದೆ ಬೇಲೆ ಮಲ್ಪೊಡು ಪಂಡ ತೆರಿಪಾಯರು. ಆದರೆ ಇದು ಹರಡುವಿಕೆ ಇದರ ಪ್ರಮಾಣ ಜಾಸ್ತಿ ಇದ್ದಿದ್ದರಿಂದ ವ್ಯಾಪಕವಾಗಿದ್ದರಿಂದ ನಾವು ಮುನ್ನೆಚ್ಚರಿಕೆ ಬಗ್ಗೆ ಹೆಚ್ಚು ಒತ್ತನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಜನಸಾಮಾನ್ಯರು ಏನಾಗಿದೆ ಅವರು ಭಯಭೀತರಾಗ್ತಾರೆ. ಸಾಮಾಜಿಕ ಇದು ಪಿಡುಗು ಅಂತ ಬಣ್ಣಿಸ್ತಾ ಇದ್ದಾರೆ. ಸಾಮಾಜಿಕ ಕಳಂಕ ಮತ್ತು ಕಳಂಕಿತರು ಅಂತಾನೆ ಈಗ ಅವರ ಮನೆಗಳ ಹತ್ರ ಆಗಲಿ ಅವರ ವ್ಯಕ್ತಿಗಳ ಮೇಲೆ ಇವತ್ತು ನಿಜವಾಗಿಯೂ ಕೂಡ ಸಾಮಾಜಿಕವಾಗಿ ಇದೊಂದು ದೊಡ್ಡ ಸವಾಲಾಗಿದೆ. 3,31,387 ಜನರಿಗೆ ಇದುವರೆಗೂ ಟೆಸ್ಟ್ ಮಾಡಿದ್ದೀವಿ ಕರ್ನಾಟಕ ರಾಜ್ಯ. ಇದರಲ್ಲಿ ಒಟ್ಟಾರೆಯಾಗಿ ಪಾಸಿಟಿವ್ ಬಂದಿರೋದು ಎಷ್ಟು ಅಂದ್ರೆ ಕೇವಲ 3,790, ಅಂದ್ರೆ 1% ಗಿಂತ ಕಡಿಮೆ, ಲೆಸ್ ದೆನ್ 1%. 100 ಜನಕ್ಕೆ ಟೆಸ್ಟ್ ಮಾಡಿದ್ರೆ ಒಬ್ಬ ವ್ಯಕ್ತಿಗೆ ಪಾಸಿಟಿವ್ ಬಂದಿದೆ. ಈ 3,796 ಜನರಲ್ಲಿ 90%, ಶೇಕಡ 90% ಜನರಿಗೆ ಯಾವುದೇ ರೋಗದ ಲಕ್ಷಣ ಕೂಡ ಇಲ್ಲ. ಕನಿಷ್ಠ ನೆಗಡಿ ಆಗಲಿ, ಜ್ವರ ಆಗಲಿ, ಕೆಮ್ಮಾಗಲಿ ಇದು ಕೂಡ ಇಲ್ಲ. ಮತ್ತೆ ನಾವು ಯಾಕೆ ಇಷ್ಟೊಂದೆಲ್ಲ ಆತಂಕ ತಗೊಳ್ತಾ ಇದ್ದೀವಿ? ನಾವು ಯಾಕೆ ಆತಂಕ ತಗೊಳ್ತಾ ಇದ್ದೀವಿ? ಇವತ್ತು ಶೇಕಡ 4ರಿಂದ 5% ಜನರು ಯಾರು 65 ವರ್ಷ ಮೇಲ್ಪಟ್ಟು ಇತರ ಕಾಯಿಲೆಗಳು ಯಾರಿರ್ತವೆ, ರಕ್ತದೊತ್ತಡ, ಮಧುಮೇಹ ಅಥವಾ ಇವತ್ತು ಕಿಡ್ನಿಗೆ ಸಂಬಂಧಿಸಿರುವಂಥದ್ದು, ಶ್ವಾಸಕೋಶಕ್ಕೆ ಸಂಬಂಧಿಸಿರುವಂಥದ್ದು ಕಾಯಿಲೆಗಳಿದ್ದರೆ ಅವರಿಗೆ ಬಹಳ ಬೇಗ ಈ ಕಾಯಿಲೆ ತೀವ್ರತೆ ಆಗ್ತದೆ. ತೀವ್ರ ಆಗಿ ಅದಕ್ಕೆ ಅವರು ಬಲಿಯಾಗ್ತಾರೆ. ಅವರನ್ನು ನಾವು ರಕ್ಷಣೆ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಬದ್ಧತೆ ಆಗಿದೆ. ಅದಕ್ಕೋಸ್ಕರನೇ ಇವತ್ತು ನಿಮ್ಮ ಜಿಲ್ಲೆಯಲ್ಲಿ ಕೂಡ ಸಾರಿಯನ್ನು, ILI ಯಾರು ಸಾಫ್ಟ್ ಟಾಯ್ಲೆಟ್ಸ್ ಇರ್ತಾರೆ ಅಂಥವ್ರನ್ನೆಲ್ಲ ಕೂಡ ಪತ್ತೆ ಮಾಡಿ ಅವ್ರಿಗೂ ಕೂಡ ಈಗಾಗಲೇ ಪರೀಕ್ಷೆಯನ್ನು ಕೂಡ ಮಾಡಿಸ್ಬಿಟ್ಟಿದ್ದೀವಿ. ಅಷ್ಟು ಜನರಲ್ಲಿ ಈಗ 9 ಜನ ಮಾತ್ರ ಸಿಕ್ಕಿದ್ದಾರೆ. 9 ಜನ ಪಾಸಿಟಿವ್ ಇದ್ದಾರೆ ಅಷ್ಟು ಜನ. ಹಾಗಾಗಿ ಈಗ ಎಷ್ಟು ಜನ ಗುಣಮುಖರಾಗಿದ್ದಾರೆ ಅಂದರೆ ಸುಮಾರು 1,500 ಜನಕ್ಕೂ ಹೆಚ್ಚು ಗುಣಮುಖರಾಗಿದ್ದಾರೆ. ಈ 3,796 ನಮಗೆ ಆಕ್ಟಿವ್ ಕೇಸಸ್ ಇರೋದು 2,339 ಇವತ್ತು. ಅದು ನಿನ್ನೆ 380 ಬಂದಿದೆ, ಇವತ್ತೊಂದು 304, 2 ದಿನದಲ್ಲಿ. ಇಷ್ಟು ನಂಬರ್ಸು ಕರ್ನಾಟಕ ರಾಜ್ಯದಲ್ಲಿದ್ದವ್ರದ್ದೇ ಬಂದಿದೆಯಾ? ಇಲ್ಲ, ಇವರೆಲ್ಲ ಕೂಡ ಮಹಾರಾಷ್ಟ್ರದಿಂದ ಬಂದಿದ್ದಾರೆ. 98% ಮಹಾರಾಷ್ಟ್ರದಿಂದ ಬಂದಿದೆ. ಸುಪ್ರೀಂ ಕೋರ್ಟ್ ಈಗ ಆದೇಶ ಮಾಡಿ ಯಾವುದೇ ರಾಜ್ಯದ ವ್ಯಕ್ತಿಗಳನ್ನು ನೀವು ನಿರ್ಬಂಧ ಮಾಡೋದಿಲ್ಲ, ನೀವು ಬರ್ಮಾಡ್ತೇವೆ. ಹಾಗಾಗಿ ಇದು ಸರ್ಕಾರದ ಜವಾಬ್ದಾರಿ ಅನ್ನೋದು ನಾವು ಸುಪ್ರೀಂ ಕೋರ್ಟ್ಗೆ ಆದೇಶಕ್ಕೆ ತಲೆಬಾಗಬೇಕಾಗಿದೆ. ಹಾಗಾಗಿ ಅವ್ರನ್ನೆಲ್ಲ ಕೂಡ ಬರ್ಮಾಡ್ಕೊಂಡು ಇತರ ಸಮುದಾಯದ ಜನರ ಜೊತೆ ಅವರು ಬೆರೀದಿರ ಸಾಂಸ್ಥಿಕವಾಗಿರ್ತಕ್ಕಂತಹ ವ್ಯವಸ್ಥೆಯಲ್ಲಿ ಅವ್ರನ್ನ ಕ್ವಾರಂಟೈನ್ ಮಾಡುವ ಬದಲು ಮನೆಗಳಲ್ಲೇ ಕ್ವಾರಂಟೈನ್ ಮಾಡಬೇಕು ಅಂತ. ಕಾರಣ ಏನು ಅಂತಂದರೆ ಬರ್ತಕ್ಕಂಥ ದಿನಗಳಲ್ಲಿ ಸಾವಿರಾರು ಲಕ್ಷಾಂತರ ಜನ ಬರುವಂಥ ಅವಕಾಶ ಇದೆ. ಬೇರೆ ರಾಜ್ಯಗಳಿಂದ, ಬೇರೆ ದೇಶಗಳಿಂದ ಯಾರನ್ನು ಕೂಡ ನೀವು ತಳ್ಳಾಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕ್ವಾರಂಟೈನ್ ಸಿಸ್ಟಮನ್ನು ಹಳ್ಳಿಯಿಂದ ಹಿಡಿದು ನಗರ ಪ್ರದೇಶದವರೆಗೂ ಕೂಡ ನಾವು ನಮ್ಮ ವ್ಯವಸ್ಥೆಗಳನ್ನು, ಸಿಸ್ಟಮ್ಸ್ ಮತ್ತು ಪ್ರೊಸೆಸ್ ಅಂತ ಏನೇನಿದೆ ಅದಕ್ಕೆ ಒಂದು SOP ಅನ್ನು ಮಾಡ್ತಾ ಇದ್ದೀವಿ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಮಾಡ್ತಾ ಇದ್ದೀವಿ.
ಟಾಸ್ಕ್ ಫೋರ್ಸ್ ಕಮಿಟಿಗಳನ್ನು ರಚನೆ ಮಾಡಿ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಅದರ ಮೂಲಕ ಕಟ್ಟೆಚ್ಚರವನ್ನು ವಹಿಸ್ತಾ ಇದೆ. ಭಾಳ ಜನರು ಏನು 3 ತಿಂಗಳು ಭಾಳ ಚೆನ್ನಾಗಿ ಮಾಡಿದ್ರು ಸರ್ಕಾರ, ಈಗೇನೆಲ್ಲ ಕೈ ಬಿಟ್ಬಿಟ್ಟವ್ರೆ ಅಂತ ಹೇಳ್ತಾರೆ. ಕೈ ಬಿಡೋದಲ್ಲ, ದೊಡ್ಡ ಸಂಖ್ಯೆಯಲ್ಲಿ ಅದನ್ನು ನಿಭಾಯಿಸಬೇಕು ಅಂತಂದರೆ ಸೂಕ್ತವಾಗಿರ್ತಕ್ಕಂಥ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು ಯಾವ ರೀತಿ ನಾವು ಒಂದು ಕೆಲಸ ಮಾಡ್ತಾ ಇದ್ವಿ ಇನ್ನೂ ಕೂಡ ಹೆಚ್ಚು ಕೆಲಸ ಮಾಡೋಂಥ ರೀತಿಯಲ್ಲಿ ನಾವು ವ್ಯವಸ್ಥೆಯನ್ನು, ಮಾರ್ಗಸೂಚಿಯನ್ನು ಸಿದ್ಧ ಮಾಡ್ತಾ ಇದ್ವಿ. ಹಾಗಾಗಿ ಹಿಂದೆ ಜಿಲ್ಲೆಗಳಲ್ಲಿ ಜಿಲ್ಲಾಡಳಿತ ಯಾವ ರೀತಿ ಕೆಲಸ ಮಾಡ್ತಾ ಇದ್ರು ಅದೇ ರೀತಿಯೇ ಅವರು ಕೂಡ ಕೆಲಸ ಮಾಡ್ತಾರೆ. ಆದರೆ ಹಳ್ಳಿ ಮಟ್ಟದಲ್ಲಿ ಕೂಡ ಇವತ್ತು ನಮಗೆ ಟಾಸ್ಕ್ ಫೋರ್ಸ್ ರಚನೆ ಆಗ್ತದೆ. ಹಾಗಾಗಿ ಯಾರಿಗೂ ಕೂಡ ಆತಂಕ ಬೇಡ, ಸರ್ಕಾರ ಕೈ ಬಿಟ್ಟಿದೆ ಅನ್ನೋ ಪ್ರಶ್ನೆ ಬೇಡ, ಉದ್ಭವನೇ ಆಗಲ್ಲ. ಇವತ್ತು ನಮಗೆ ಅದೃಷ್ಟ ಏನು ಅಂತಂದರೆ ಬೇರೆ ದೇಶಗಳ ಅವರು ಕಹಿ ಅನುಭವ ನಮಗೆ ದಾರಿದೀಪ ಆಗಿದೆ, ಪಾಠ ಆಗಿದೆ, ಸಮಯ ಸಿಕ್ಕಿದೆ. ಆ ಸಮಯ ಸಿಕ್ಕಂಥ ಸಂದರ್ಭದಲ್ಲಿ ನಾವು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಆರೋಗ್ಯ ವ್ಯವಸ್ಥೆ ಇವತ್ತು ಆಸ್ಪತ್ರೆ ವ್ಯವಸ್ಥೆ ಇರ್ಬೋದು, ಆಕ್ಸಿಜನ್, ಹೈಫ್ಲೋ ಆಕ್ಸಿಜನನ್ನು ಅಳವಡಿಸುವಂಥದ್ದು ಇರ್ಬೋದು. ಇವತ್ತು ಲಕ್ಷಾಂತರ ಹಾಸಿಗೆಗಳಿಗೆ ಇವತ್ತು ಆಕ್ಸಿಜನನ್ನು ಅಳವಡಿಸುವಂಥ ಕೆಲಸ ಕೂಡ ಮಾಡಿದ್ದೀವಿ. BP ಇಡಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಲಕರಣೆಗಳು ಕೂಡ ಈಗಾಗಲೇ ನಾವು ಸಿದ್ಧ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಇನ್ನು ಮುಂದೆ ಈ ವೈರಾಣು ಖಂಡಿತವಾಗಿಯೂ ಕೂಡ ಅದಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಲಸಿಕೆ ಆಗಲಿ, ಔಷಧ ಕಂಡುಹಿಡಿಯೋರು ಕೂಡ ಅದು ನಮ್ಮ ಮಧ್ಯೆ ಇರ್ತದೆ ಅನ್ನೋದನ್ನು ನಾವು ಅರ್ಥ ಮಾಡ್ತೀವಿ. ಹಾಗಾಗಿ ನಾವು ಯಾರು ಕೂಡ ಅದು ಇಲ್ಲ ಇನ್ನೊಂದು ತಿಂಗಳು ನಾವು ಇದ್ದಿದ್ದರೆ ಲಾಕ್ಡೌನ್ ಮಾಡ್ಕೊಂಡು ಹೋಗಿರೋದು ಅನ್ನುವಂಥ ಭಾವನೆ ಎಂದು ಜೀವವನ್ನು ಉಳಿಸುವಂಥ ಕೆಲಸ ಮೊದಲು 3 ತಿಂಗಳಲ್ಲಿ ಆಗಿದೆ. ಈಗ ಜೀವನವನ್ನು ಸಹಜ ಸ್ಥಿತಿಗೆ ತರುವಂಥ ಸವಾಲು ನಮ್ಮ ಸರ್ಕಾರದಲ್ಲಿ ಇದೆ. ಹಾಗಾಗಿ ಜೀವನ ಕೂಡ ಸುಧಾರಣೆ ಆಗಬೇಕು. ಬಹಳಷ್ಟು ಬಡತನ ರೇಖೆಗಿಂತ ಕೆಳಗಡೆ ಇರ್ತಕ್ಕಂಥವರು ಭಾಳ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಇದನ್ನು ಅರ್ಥ ಮಾಡ್ತಾರೆ. ಈಗ ಆ ಕಾರಣಕ್ಕೇ ಮಾನ್ಯ ಪ್ರಧಾನಮಂತ್ರಿಗಳು ಅನೇಕ ಆರ್ಥಿಕವಾಗಿ ಇವತ್ತು ಅನುದಾನವನ್ನು ಕೊಡೋದು ಮತ್ತು ಅಗತ್ಯ ಸಾಮಗ್ರಿಗಳನ್ನು ಉಚಿತವಾಗಿ ಕೊಟ್ಟಿರ್ತಕ್ಕಂಥದ್ದು ಕೂಲಿ ಕಾರ್ಮಿಕರಿಗೆ, ರೈತರಿಗೆ, ಅನೇಕ ಬಡತನದಲ್ಲಿರ್ತಕ್ಕಂಥ ವರ್ಗಗಳಿಗೆ. ಅದೇ ರೀತಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಕೂಡ ಇವತ್ತು ರೈತರಿಗೆ, ಕರೋನಾ ಯೋಧರಿಗೆ ಹಲವಾರು ರೀತಿಯಲ್ಲಿ ಇವತ್ತು ನಾವು ಆರ್ಥಿಕವಾಗಿರ್ತಕ್ಕಂಥ ಅವರಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡಿದ್ದೀವಿ. ಸಂಪೂರ್ಣ ಮಾಡಿದ್ದೀವಿ ಅಂತ ಹೇಳಿದ್ವಲ್ಲ, ಆದರೆ ಈ ಕಷ್ಟ ಕಾಲದಲ್ಲಿ ಒಂದು ಸರ್ಕಾರ, ಜವಾಬ್ದಾರಿ ಇರ್ತಕ್ಕಂಥ ಸರ್ಕಾರ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ, ನಮಗಿರ್ತಕ್ಕಂಥ ಆರ್ಥಿಕ ಇತಿಮಿತಿ ಅದನ್ನೆಲ್ಲವನ್ನು ಕೂಡ ಪ್ರಾಮಾಣಿಕತೆಯನ್ನು ಮಾಡಿದ್ದೀವಿ ಅಂತ ಹೇಳ್ತೀವಿ. ಮನುಷ್ಯನೇ ಗೆಲ್ತಾನೆ. ಸ್ವಲ್ಪ ಸಮಯ ಬೇಕಾಗ್ತದೆ ಅಷ್ಟೇ, ಸ್ವಲ್ಪ ತೊಂದರೆ ಕೊಡ್ಬೋದು, ಆದರೆ ನಮ್ಮ ಮುನ್ನೆಚ್ಚರಿಕೆಯನ್ನು ನಾವು ತಗೋಬೇಕು. ಮಾಸ್ಕನ್ನು ಧರಿಸುವಂಥದ್ದು ಅವಶ್ಯ ಇದೆ. ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಬೇಕಾಗ್ತದೆ ಮತ್ತು ಶುಚಿತ್ವಕ್ಕೆ ಹೆಚ್ಚು ಒತ್ತನ್ನು ಕೊಡುವಂಥದ್ದು ಅವಶ್ಯಕತೆ ಇದೆ. ಇದನ್ನು ಮುಂದುವರಿಸ್ಕೊಂಡು, ಇದನ್ನು ಖಂಡಿತವಾಗಿ ಕೂಡ ಮುಂದುವರಿಸ್ಕೊಂಡು ಹೋಗಬೇಕು. ಮತ್ತು ಈಗ 6 ಗಂಟೆಗೆ ನಮ್ಮ ವಿಡಿಯೋ ಕಾನ್ಫರೆನ್ಸ್ ಇದೆ. ನಮ್ಮ CS ಅವರು, ನಾನು ಮಂಗಳೂರಿನಿಂದಲೇ ಕೆಲವು ಮಾರ್ಗಸೂಚಿಗಳ ಬದಲಾವಣೆಗಳನ್ನು ಕೂಡ ಅವರಲ್ಲಿ ತಿಳಿಸ್ತೀನಿ. ಕ್ವಾರಂಟೈನ್ ಬಗ್ಗೆ ಭಾಳ ಜನರಿಗೆ ಕೆಲವು ಸಂದೇಹಗಳಿದೆ, ಕೆಲವು ಸಲಹೆಗಳಿದೆ. ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿ ಸೋಂಕು ತಗುಲಿದೆ, ಆ ಮನೆಯನ್ನೇ ಸೀಲ್ ಡೌನ್ ಮಾಡಬೇಕು ಅಂತೇಳಿ ಹಿಂದೆ ನಾವು ಸೀಲ್ ಡೌನ್ ಮಾಡ್ತಾ ಇದ್ದಿದ್ದು. ಒಬ್ಬ ವ್ಯಕ್ತಿಗೆ ಬಂದರೆ ಇಡೀ 100 ಮೀಟ್ರ್ ಅವ್ರಿರ್ತಕ್ಕಂಥ 100 ಮೀಟ್ರು ಸುತ್ತಮುತ್ತಲಿನ ಪ್ರದೇಶ ಸೀಲ್ ಡೌನ್ ಮಾಡ್ತಾ ಇದ್ವಿ. ಹಾಗಾಗಿ ಕಂಟೈನ್ಮೆಂಟ್ ಝೋನ್ ಅಂತ ಮಾಡ್ತಾ ಇದ್ವಿ. ಈಗ ಮನೆಗೆ ಮಾತ್ರ ಸೀಲ್ ಡೌನ್ ಮಾಡಬೇಕು 14 ದಿವಸಗಳ ಕಾಲ. ಮತ್ತು ವಿಶೇಷವಾಗಿ ಮಹಾರಾಷ್ಟ್ರದಿಂದ ಬಂದಿರತಕ್ಕಂಥ ವ್ಯಕ್ತಿಯನ್ನು 14 ದಿವಸ ಆದಮೇಲೆ ನೀವು 14 ದಿವಸದೊಳಗಡೆ ಟೆಸ್ಟ್ ಮಾಡಿ ಅವರನ್ನು ಅಂತಿಮ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಯಾರಿಗೆ ರೋಗದ ಲಕ್ಷಣ ಇರ್ತದೆ ಅಂಥವ್ರಿಗೆ ಟೆಸ್ಟ್ ಮಾಡಬೇಕು ಅಂತೇಳಿ ನಮ್ಮ ಗೈಡ್ಲೈನ್ ಇದೆ. MCA ಗೈಡ್ಲೈನ್ ಇದೆ ಮತ್ತು ನಮ್ಮ ICMR ಗೈಡ್ಲೈನ್ ಇದೆ.
ನಾವು ಕೂಡ ಅದನ್ನೇ ಅಭಿಪ್ರಾಯ ಪಡ್ತೀವಿ. ಯಾಕೆಂದರೆ ರೋಗದ ಲಕ್ಷಣವೇ ಇಲ್ಲ ಅಂತಂದರೆ ಅವ್ರಿಗೆ ಟೆಸ್ಟ್ ಮಾಡುವಂಥದ್ದು ನಿಜವಾಗಿಯೂ ಕೂಡ ಅವಶ್ಯಕತೆ ಇದೆ. ಈಗ ತಾವೇ ನೋಡಿದ್ದೀರಿ, 3.5 ಲಕ್ಷ ಟೆಸ್ಟ್ ಮಾಡಿದ್ದೀವಿ, 1% ಜನಕ್ಕೆ ಪಾಸಿಟಿವ್. ಇದರಲ್ಲಿ ಹಣವನ್ನು ಏನೋ ನಾವು ಉಳಿಸ್ಬೇಕು ಅಂತ ಹೇಳ್ತಾರೆ, ಆದರೆ ಸಮಯ ಮತ್ತು ಯಾರಿಗೆ ಅದು ನಿಜವಾಗಿಯೂ ಕೂಡ ಅದು ಟೆಸ್ಟು ಅವಶ್ಯಕತೆ ಇದೆ ಅಂಥವ್ರು ಮಾಡಿದರೆ ಸಾಕು ಅಂತ ನಮ್ಮ ಭಾವನೆ ಇದೆ. ಮತ್ತು ನಾನ್ ಕೋವಿಡ್ ಇಶ್ಯೂಸ್, ಇವತ್ತು ಕೋವಿಡ್ನಿಂದ ಮಾತ್ರ ನಾವು ಎಲ್ಲರೂ ಕೂಡ ಅದರ ಬಗ್ಗೆನೇ ಹೆಚ್ಚು ಗಮನ ಕೊಟ್ಕೊಂಡು ಬೇರೆ ಬೇರೆ ಕಾಯಿಲೆಗಳಿಗೆ ಇವತ್ತು ನಮ್ಮ ಖಾಸಗಿ ವೈದ್ಯರುಗಳು, ಖಾಸಗಿ ಆಸ್ಪತ್ರೆಗಳು, ಖಾಸಗಿ ನರ್ಸಿಂಗ್ ಎಲ್ಲೋ ಒಂದು ಕಡೆ ಅವರು ಕೂಡ ಆತಂಕಕ್ಕೆ ಒಳಗಾಗಿ ಇವತ್ತು ಅವರ ಸಹಜ ಒಂದು ವೃತ್ತಿ ಏನಿತ್ತು ಆ ವೃತ್ತಿಯನ್ನೇ ಮಾಡೋದನ್ನ ಬಿಟ್ಟು ಇದು ಆಗಬಾರ್ದು. ನಮ್ಮ ಜಿಲ್ಲಾಧಿಕಾರಿಗಳು ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು IMA ಅವರನ್ನು ಕರೆಸಿ ಪ್ರತಿಯೊಂದು ಖಾಸಗಿ ಸಂಸ್ಥೆಗೂ ಮತ್ತೆ ಕೆಲಸಕ್ಕೆ ಪ್ರಾರಂಭ ಮಾಡಬೇಕು, ಚಿಕಿತ್ಸೆಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಬೇಕು. ಎಷ್ಟೋ ಮಕ್ಕಳಿಗೆ ಇನ್ನೂ ಕೂಡ ಲಸಿಕೆಯನ್ನು ಕೂಡ ಕೊಡ್ತಾ ಇಲ್ಲ ಅಂತ ನಮಗೆ ಪದೇ ಪದೇ ದೂರು ಬರ್ತದೆ. ಇನ್ನು ದಕ್ಷಿಣ ಕನ್ನಡ ಆಗಲೇ ಗೊತ್ತಿಲ್ಲ, ಯಾಕೆಂದರೆ ಖಾಸಗಿ ಸಂಸ್ಥೆಗಳು ಹೆಚ್ಚಿದೆ. ಅವರೇ ನಿಲ್ಲಿಸ್ಬಿಟ್ರೆ ನಿಜವಾಗ್ಲೂ ಜನಸಾಮಾನ್ಯರಿಗೆ ಭಾಳ ತೊಂದರೆ, ಇದನ್ನು ಭಾಳ ನಾವು ಅವ್ರನ್ನ ಕರೆಸಿ ಮಾತನಾಡಬೇಕು, ಮದುವೆ ಮಾಡಿಸ್ಬೇಕು. ಮತ್ತು ನಮ್ಮ ಸಚಿವರು ಹೇಳಿದಂಗೆ ಈಗಾಗಲೇ 8 ಲ್ಯಾಬ್ಸ್ಗೆ ನಾವು 8 ಮೆಡಿಕಲ್ ಕಾಲೇಜಲ್ಲಿ ಪ್ರತಿಯೊಬ್ಬರು ಕೂಡ ನೀವು ಲ್ಯಾಬನ್ನು ಇನ್ಸ್ಟಾಲ್ ಮಾಡಬೇಕು ಅಂತ ನಾನು ಈಗಾಗಲೇ ಹೇಳಿದ್ದೇನೆ. 4 ಜನ ಮಾಡಿಲ್ಲ, ಅವ್ರಿಗೆ ಮಾಡಲೇಬೇಕು. ಮತ್ತು ನಮ್ಮ ಜಿಲ್ಲಾಸ್ಪತ್ರೆಗೂ ಕೂಡ ಇನ್ನೊಂದು RT-PCR ಮಾಡಿಕೊಡಲಿಕ್ಕೆ ಮಾಡಿಕೊಡ್ತೇವೆ. ಅದೇ ರೀತಿ ಇವತ್ತು ಲ್ಯಾಬ್ ಟೆಕ್ನಿಷಿಯನ್ಸ್ ಬೇಕು ಅಂತ ಹೇಳಿದ್ದಾರೆ, ಅದನ್ನು ಕೂಡ ಮಾಡಿಕೊಡೋಣ. ಮತ್ತು ಡೇಟಾ ಆಪರೇಟರ್ಸ್, ಪ್ರತಿ ಸಂಸ್ಥೆಯಲ್ಲಿ ಡೇಟಾ ಆಪರೇಟರ್ಸ್ ಇರೋಂಥ ರೀತಿಯಲ್ಲಿ ನಾವು ಮಾಡಬೇಕು. ಮತ್ತು ಪ್ರತಿಯೊಂದು ಲ್ಯಾಬ್ನಲ್ಲಿ ಕೂಡ 3 ಶಿಫ್ಟ್ನಲ್ಲಿ ಕೆಲಸ ಮಾಡಬೇಕು. 3 ಶಿಫ್ಟ್ನಲ್ಲಿ ಕೆಲಸ ಮಾಡಬೇಕು. RT-PCR ಮೆಷಿನನ್ನು ಹೊಂದಿರತಕ್ಕಂಥ ಲ್ಯಾಬೇ ಅಳವಡಿಸಬೇಕು. ಕನಿಷ್ಠ 300ರಿಂದ 500 ಟೆಸ್ಟು ಒಂದು ಲ್ಯಾಬ್ನಿಂದ ಅವರು ಟೆಸ್ಟನ್ನು ಮಾಡಲೇಬೇಕು, ಕಡ್ಡಾಯ. ಪಡೀಲ್ದ ಫಸ್ಟ್ ಏಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯೊಂದಿತ್ತಿನಕ್ಲೆಗು ಬೊಕ್ಕ ಆಸ್ಪತ್ರೆದ ಸಂಪರ್ಕ ಒಪ್ಪುನಕ್ಲೆಗು ಕೊರೋನಾ ಸೋಂಕು ಪರಡಿನ ಮೂಲ ಪತ್ತೆ ನನಲ ತನಿಖಾ ಹಂತಡುಂಡು ಪಡೆದು ಜಿಲ್ಲಾ ಉಸ್ತುವಾರಿ ಸಚಿವರು ಕೋಟ ಶ್ರೀನಿವಾಸ್ ಪೂಜಾರಿ ತಿಳಿಪಾಯಿರು. ಕಸ್ಬಾದಲ್ಲಿರುವ ಒಬ್ಬ ಲೇಡಿ ಮೃತಾಗ್ತಾಳೆ ಕೊರೋನಾದಿಂದ. ಅವಳು ಕಶ್ಮೀರ ಆಸ್ಪತ್ರೆಗೆ ಹೋಗಿರ್ತಾಳೆ. ಕಶ್ಮೀರ ಆಸ್ಪತ್ರೆಯಲ್ಲಿ 4 ರೋಗಿಗಳಿಗೆ ಬಂದಿರುತ್ತೆ. ಆನಂತರ ಸಾವಿನ ಪ್ರಕರಣ 1-2 ಆಗಿರುತ್ತೆ. ನಂತರ ನಮ್ಮ DHO ನೇತೃತ್ವದಲ್ಲಿ ನಾವು ಸಮಿತಿ ಮಾಡ್ತೇವೆ. ಆ ಸಮಿತಿಯವರು ತಾತ್ಕಾಲಿಕ ವರದಿ ಕೊಟ್ಟು ಈ ಕಸ್ಬಾದಲ್ಲಿರುವ ಮೃತ ಮಹಿಳೆಯ ಸಂಬಂಧಿಕರು ಮತ್ತು ಅವ್ರ ಮಗ ಫಾರಿನಿಂದ ಬಂದಿದ್ದು ಇದೆಲ್ಲ ಸೇರಿದಂತೆ ಕಶ್ಮೀರ ಆಸ್ಪತ್ರೆ ಸಂಪರ್ಕವನ್ನು ಗಮನಿಸಿದಾಗ ಕಶ್ಮೀರ ಆಸ್ಪತ್ರೆಯಲ್ಲಿರುವಂಥ ಕೆಲವು ರೋಗಿಗಳು ಕೇರಳಕ್ಕೆ ಡಿಸ್ಚಾರ್ಜ್ ಆಗಿ ಕಾಸರಗೋಡಿಗೆ ಹೋಗಿದ್ದಾರೆ. ಅವರ ಗಂಟಲು ದ್ರವ ಪರೀಕ್ಷೆ ಮಾಡಿದ ನಂತರವೇ ನಮಗೆ ಇದು ಖಚಿತ ಎಲ್ಲಿಂದ ಬಂತು ಅಂತ ಅರ್ಥ ಆಗುತ್ತೆ ಅಂತ ಹೇಳಿದ್ದಾರೆ. ಅವರು ಗಂಟಲು ದ್ರವ ಪರೀಕ್ಷೆ ವರದಿಗೋಸ್ಕರ ನಮ್ಮ ಆರೋಗ್ಯ ಇಲಾಖೆಯಿಂದ ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ಬರೆದು ಅಲ್ಲಿಂದ ಕೇರಳದ ಮುಖ್ಯ ಕಾರ್ಯದರ್ಶಿಗೆ ಹೋಗಿದ್ದಾರೆ. ಅಲ್ಲಿ ವರದಿಗಳು ನಮ್ಮಿಂದ ಲಭ್ಯ ಇಲ್ಲ, ತನಿಖೆಯಲ್ಲಿ. ಶಾಸಕರು ಶ್ರೀ ಡಿ ವೇದವ್ಯಾಸ್ ಕಾಮತ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮೀನಾಕ್ಷಿ ಶಾಂತಿಗೌಡು, ಉಪಾಧ್ಯಕ್ಷರು ಕಸ್ತೂರಿ ಪಂಜ, ಮೇಯರ್ ದಿವಾಕರ್ ಪಾಂಡೇಶ್ವರ ಇಂಚಿತ ಪ್ರಮುಖರು ಮುತಾಲಿಕೆಳಿದ್ದರು.